ಆರಾಧ್ಯ ಎಲ್ಲ ದೈವಿಕ ಶಕ್ತಿಗಳ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ ಸುದೃಢವಾಗಿರುವಂಥ ಭಾರತಕ್ಕೆ ಹಿಂದೂ ಸಮಾಜವನ್ನು ನೇರ ಹಾದಿಯಲ್ಲಿ ನಡೆಸಲಿಕ್ಕೆ ಒಬ್ಬ ಸನ್ಯಾಸಿಯಾಗಿದ್ದುಕೊಂಡು ಪರಿವ್ರಾಜಕನಾಗಿ ಇಡೀ ಭಾರತದಲ್ಲಿ ಸುತ್ತಾಡಿ ಇವತ್ತಿಗೂ ಕೂಡ ಸ್ವಾಭಿಮಾನದಿಂದ ಎದೆ ತಟ್ಟಿ ನಾವು ಹಿಂದೂಗಳು ಎಂದು ಉದ್ಗರಿಸುವಂಥ ಘೋಷಣೆ ಏನಿದೆಯೋ ಆ ಘೋಷಣೆಗೆ ಪೂರಕವಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿರುವ ಪೂಜನೀಯ ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸ್ತಾ ಈ ಸುಂದರ ಸಮಾರಂಭದ ಘನ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಇಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮದಲ್ಲಿ ಇಡೀ ಸಮಾಜದ ಒಳಿತಿಗೋಸ್ಕರವಾಗಿ ಹಿಂದೂ ಸಮಾಜ ಯಾವತ್ತೂ ಕೂಡ ಸ್ವಾಭಿಮಾನ ನಷ್ಟವಾಗದೆ ಜೀವಿಸುವಂಥ ವಾತಾವರಣ ನಿರ್ಮಾಣ ಆಗಬೇಕು. ಅದನ್ನು ನಿರಂತರವಾಗಿ ನಿರ್ನಾಮ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನಿಸ್ತಾ ಇರುವಂಥ ದುಷ್ಟ ಶಕ್ತಿಗಳಿಗೆ ಸಮಾಜದ ಬೆಂಗಾವಲಿನ ಶಕ್ತಿಯಾಗಿ ಯಾವ ರೀತಿ ಸಿಂಹ ಗರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಆ ಪರಿಸರದಲ್ಲಿರುವಂಥ ಬಾಕಿ ಎಲ್ಲ ದುಷ್ಟ ಪ್ರಾಣಿಗಳು ಓಡಿ ಹೋಗುತ್ತದೋ, ಅದೇ ರೀತಿ ತನ್ನ ಪ್ರಾಯವನ್ನು ಗಮನಿಸದೆ ಸಮಾಜಕ್ಕೋಸ್ಕರವಾಗಿ ನಿರಂತರವಾಗಿ ಶಬ್ದ ಮಾಡುವಂಥ ನಮಗೆಲ್ಲರಿಗೂ ಕೂಡ ಹಿರಿಯರಾಗಿರುವಂಥ ಶ್ರೀಯುತ ಕಲ್ಲಡ್ಕ ಪ್ರಭಾಕರ್ ಭಟ್ಜಿಯವರು ಈ ವೇದಿಕೆಯಿಂದ ಮಾತನಾಡಬೇಕಿತ್ತು. ಆದರೆ ಇತ್ತೀಚಿನ ದಿವಸಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಘಟನೆ, ಹಿಂದೂ ಸಮಾಜಕ್ಕೋಸ್ಕರವಾಗಿ ತಮ್ಮನ್ನು ಸಮರ್ಪಿಸಿಕೊಂಡಂತಹ, ಬೇರೆ ಯಾವ ಮತವನ್ನು ಕೂಡ ವಿರೋಧಿಸದೆ, ಬೇರೆ ಯಾವ ಮತದ ಆಚಾರ ವಿಚಾರಗಳಿಗೂ ಕೂಡ ಯಾವುದೇ ರೀತಿಯ ಅನ್ಯಾಯವನ್ನು ಮಾಡದೆ ನಿರಂತರವಾಗಿ ಆಕ್ರಮಣವನ್ನು ಎದುರಿಸ್ತಾ ಇರುವಂಥ ಹಿಂದೂ ಸಮಾಜವನ್ನು ಒಗ್ಗೂಡಿಸಿಕೊಂಡು ತನ್ಮೂಲಕ ಒಂದು ಸ್ವಾಭಿಮಾನ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇರುವಂಥ ಸಂಘಟನೆಯ ಕಾರ್ಯಕರ್ತರನ್ನು ಹತ್ಯೆ ಮಾಡಲಿಕ್ಕೋಸ್ಕರವಾಗಿರುವಂಥ ಒಂದು ಒಳಸಂಚು ನಿರಂತರವಾಗಿ ನಡೀತಾ ಇದೆ. ಶ್ರೀಯುತ ಕಲ್ಲಡ್ಕ ಪ್ರಭಾಕರ್ ಭಟ್ರವರನ್ನು ನಮ್ಮ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರುವಂಥ ಆತ್ಮೀಯ ಶರಣ್ ಪಂಪ್ವೆಲ್ರವರನ್ನ, ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ನ ನಾಯಕರಾಗಿರುವಂಥ ಶ್ರೀಯುತ ಜಗದೀಶ್ ಶೇಣವರನ್ನು ಮುಂತಾದವರನ್ನು ಹತ್ಯೆ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಆ ಕಾರಣದಿಂದ ಜವಾಬ್ದಾರಿ ಇರುವಂಥ ಪೊಲೀಸ್ ಇಲಾಖೆ ಇವತ್ತು ಯಾವುದೇ ವೇದಿಕೆಯಲ್ಲಿ ಹಿರಿಯರಾಗಿರುವಂಥ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಮ್ಮ ಆತ್ಮೀಯ ಕಾರ್ಯಕರ್ತರು ನಿನ್ನೆ ದಿವಸ ಕರೆಯುವಾಗ ನಾನು ಬೇರೆ ಕಾರ್ಯಕ್ರಮದಲ್ಲಿ ಒಳಗೊಂಡವನಾಗಿದ್ದೆ. ಸುರುವಿಗೆ ಬರುವುದು ಕಷ್ಟ ಅಂತ ಹೇಳುವಂಥ ಸಂದರ್ಭದಲ್ಲಿ ಎರಡನೇ ಮಾತಿಗೆ ಅವರು ಹೇಳ್ತಾರೆ, ಕಲ್ಲಡ್ಕ ಪ್ರಭಾಕರ್ ಭಟ್ರವರು ಆ ವೇದಿಕೆಯಿಂದ ಮಾತನಾಡಬೇಕಿತ್ತು, ಅನಿವಾರ್ಯ ಕಾರಣಗಳಿಂದ ಅವರಿಗೆ ಆ ವೇದಿಕೆಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಾಗ ಆ ವಿಷಯ ಅರ್ಥ ಆಯಿತು. ಆ ರೀತಿಯ ಯಾರು ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನು, ಶರಣ ಪಂಪ್ವೆಲನ್ನು, ಜಗದೀಶ ಶೇಣವನನ್ನು ಕೊಲ್ಲಿಕ್ಕೋಸ್ಕರವಾಗಿ ಪ್ರಯತ್ನ ಬರ್ತಾ ಇರುವವರು ಇದ್ದಾರೋ, ಹಿಂದೂ ಸಮಾಜಕ್ಕೋಸ್ಕರವಾಗಿ ನಿರಂತರ ಸಮರ್ಪಿಸಿಕೊಂಡಿರುವಂಥ ನಮ್ಮೊಬ್ಬ ಕಾರ್ಯಕರ್ತರನ್ನು ಕೊಲ್ಲುವುದು ಬಿಡಿ, ಅವರ ರೋಮವನ್ನು ಮುಟ್ಲಿಕ್ಕಿರುವಂಥ ತಾಕತ್ತು ಈ ದುಷ್ಟಶಕ್ತಿಗಳಿಗೆ ಇಲ್ಲ ಎಂಬುದನ್ನು ಸಾರಿ ಹೇಳಲಿಕ್ಕೋಸ್ಕರವಾಗಿ ನಾನು ಈ ವೇದಿಕೆಗೆ ಆಗಮಿಸಿದ್ದೇನೆ. ಅದು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ನೇತಾರರನ್ನು ಆಕ್ರಮಿಸಿ ತನ್ಮೂಲಕ ಹಿಂದೂ ಸಮಾಜದ ಸಿಂಹ ಗರ್ಜನೆಯ ಹುಟ್ಟಡಗಿಸಬಹುದು ಎಂಬ ಚಿಂತನೆ ಭಯೋತ್ಪಾದಕರಲ್ಲಿದ್ದರೆ ಸಮೀಪದಲ್ಲಿ ಕೇರಳ ಇದೆ. ಕೇರಳದಿಂದ ಬೇಕಾದಷ್ಟು ಹುಲಿಗಳು ಬಂದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರ್ಭಟಿಸುವವು ಎಂಬ ಆ ಸಂದೇಶವನ್ನು ಸಾರಲಿಕ್ಕೋಸ್ಕರವಾಗಿ ನಾನು ಈ ವೇದಿಕೆಗೆ ಆಗಮಿಸಿದ್ದೇನೆ.
ಬಂಧುಗಳೇ, ನಾವೇನು ತಪ್ಪನ್ನು ಮಾಡಿದ್ದೇವೆ? ಇವತ್ತು ಸಾರ್ವಜನಿಕವಾಗಿ ಇಡೀ ಹಿಂದೂ ಸಮಾಜವನ್ನು ಸೇರಿಸಿಕೊಂಡು ಸಮಾಜಕ್ಕೆ ಬರುವಂಥ ದುರ್ಗತಿಯನ್ನು ದೂರೀಕರಿಸಲಿಕ್ಕೋಸ್ಕರವಾಗಿ, ಈ ಮಣ್ಣಿಗೆ ಬರುವಂಥ ಆಪತ್ತನ್ನು ನಿವಾರಿಸಲಿಕ್ಕೋಸ್ಕರವಾಗಿ ಆ ದೈವಿಕವಾಗಿರುವಂಥ ಪೂಜೆ ಮಾಡಿಕೊಂಡು ಬರುವುದು ತಪ್ಪ? ಕೇವಲ ಹಿಂದೂ ಸಮಾಜಕ್ಕಲ್ಲ, ಬದಲಾಗಿ ಈ ಭಾರತದಲ್ಲಿರತಕ್ಕಂಥ ಎಲ್ಲ ಪ್ರಜೆಗಳಿಗೆ ಒಳಿತಾಗಲಿ, ಬರುವಂಥ ಎಲ್ಲ ದುರಿತಗಳು ನಿವಾರಣೆ ಆಗಲಿ ಎಂಬ ಸಂಕಲ್ಪದೊಂದಿಗೆ ಸಾಮೂಹಿಕವಾಗಿ ಶನೈಶ್ವರ ಪೂಜೆಯನ್ನು ಮಾಡಿಕೊಂಡು ಬರುವುದು ತಪ್ಪ? ನಿರಂತರವಾಗಿ ದುಡಿದು ಶ್ರಮಪಟ್ಟು ಸಮಾಜದ ಬೆಂಬಲದೊಂದಿಗೆ ಇವತ್ತು ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಹಟ್ಟಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಬದಲಾಗಿದೆ. ಅದಕ್ಕೋಸ್ಕರವಾಗಿ ಅಲ್ಲಲ್ಲಿ ಗೋಶಾಲೆಗಳನ್ನು ನಿರ್ಮಿಸಿ ಆ ಗೋಶಾಲೆಯಲ್ಲಿ ಯಾವುದೋ ಆ ಕಸಾಯಿಕೋರರ ಕೈಗೆ ತುತ್ತಾಗುವಂಥ ಆ ಮೂಕ ಪ್ರಾಣಿಯಾಗಿರುವಂಥ ನಮಗೆಲ್ಲ ಮಾತೃಸ್ಥಾನದಲ್ಲಿರುವಂಥ ಗೋವನ್ನು ರಕ್ಷಿಸಲಿಕ್ಕೋಸ್ಕರವಾಗಿ ಗೋಶಾಲೆಯನ್ನು ನಿರ್ಮಾಣ ಮಾಡಿದ್ದು ತಪ್ಪ? ಈ ರೀತಿ ನಾವು ನಮ್ಮ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಉಳಿಸಲಿಕ್ಕೋಸ್ಕರವಾಗಿ ಪ್ರಯತ್ನಿಸ್ತಾ ಇರುವಾಗ ಅದರ ಮೇಲೆ ದಾಳಿ ಮಾಡಿ ತನ್ಮೂಲಕ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನಿಸುವಂಥ ದುಷ್ಟಶಕ್ತಿಗಳಿಗೆ ನಾನು ಕಟುವಾಗಿರುವಂಥ ಒಂದು ಸಂದೇಶವನ್ನು ಸಾರ್ತಾ ಇದ್ದೇನೆ. ಇವತ್ತು ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಶಾಸ್ತ್ರದ ವಚನ ಏನಿದೆಯೋ, ಯಾರು ಧರ್ಮವನ್ನು ರಕ್ಷಿಸಲಿಕ್ಕೋಸ್ಕರವಾಗಿ ಪರಿಪೂರ್ಣ ತಮ್ಮನ್ನು ಸಮರ್ಪಿಸಿಕೊಳ್ತಾರೋ ಅವರಿಗೆ ಯಾವತ್ತೂ ಕೂಡ ಧರ್ಮ ರಕ್ಷಣೆಯನ್ನು ನೀಡುತ್ತದೆ ಎಂಬ ವಿಶ್ವಾಸ ಪರಂಪರೆ ಇರುವ ಕಾರಣ ಆ ವಿಶ್ವಾಸದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಆದರೆ ಈ ಸನಾತನವಾಗಿರುವಂಥ ಧರ್ಮ ಪರಂಪರೆ ನಡೆದು ಬಂದಂಥ ದಾರಿಯನ್ನು ಗಮನಿಸಿದರೆ ಇದನ್ನು ನಿರ್ನಾಮ ಮಾಡಲಿಕ್ಕೂ ಭಾವನಾತ್ಮಕವಾಗಿ ಈ ವಿಚಾರದಲ್ಲಿ ತೊಡಗಿಸಿಕೊಂಡಿರುವಂಥ ಸಮಾಜವನ್ನು ದಿಕ್ಕು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ಆಗುವಂಥ ವಿಚಾರವಲ್ಲ. ಕಾರಣ ಯಾಕೆಂದರೆ ನಮಗೆಲ್ಲರಿಗೂ ಕೂಡ ಒಂದು ಹುಟ್ಟಿದ ದಿನಾಂಕ ಇದೆ. ಆ ಹುಟ್ಟಿದ ದಿನಾಂಕ ಇರುವವನಿಗೊಂದು ಸಾವಿನ ದಿನಾಂಕ ನಿಶ್ಚಯವಾಗಿ ಇದ್ದೇ ಇರ್ತದೆ. ಹಾಗೆ ಈ ಪ್ರಪಂಚದಲ್ಲಿ ಹುಟ್ಟಿರುವಂಥ ಮತಗಳಿಗೆಲ್ಲ ಒಂದು ಹುಟ್ಟಿದ ದಿನಾಂಕ ಇದೆ. ಅದರಿಂದ ಅದು ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಆದರೆ ಈ ಪ್ರಪಂಚದಲ್ಲಿ ಒಂದು ಹುಟ್ಟಿದ ದಿನಾಂಕ ಇಲ್ಲದೆ ಇರುವಂಥ ಧರ್ಮ ಇದ್ದರೆ ಅದು ಕೇವಲ ಸನಾತನವಾಗಿರುವಂಥ ಹಿಂದೂ ಧರ್ಮ ಮಾತ್ರ. ಆದ್ದರಿಂದ ಹುಟ್ಟಿದ ದಿನಾಂಕ ಇಲ್ಲದೆ ಇರುವಂಥ ಹಿಂದೂ ಧರ್ಮಕ್ಕೆ ಸಾವಿನ ದಿನಾಂಕವೂ ಇಲ್ಲ. ಯುಗ ಯುಗಾಂತರಗಳಲ್ಲಿ ಕೂಡ ಧರ್ಮ, ಹಿಂದೂ ಧರ್ಮ ತನ್ನದ್ದಾಗಿರತಕ್ಕಂಥ ಆ ಶಕ್ತಿಯಿಂದ ಮುಂದುವರಿಯುತ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿ ನಿರಂತರವಾಗಿ ಆಕ್ರಮಿಸಿ ಎಷ್ಟೋ ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡಿದರೂ ಕೂಡ, ಎಷ್ಟೋ ಹಿಂದೂಗಳನ್ನು ರಾತ್ರಿಯಲ್ಲಿ ಕೊಚ್ಚಿ ಕೊಂದು ತನ್ಮೂಲಕವಾಗಿ ಆ ಧರ್ಮವನ್ನು ನಾಶ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನಿಸಿದ್ರು ಕೂಡ ಆ ದಾಳಿಯನ್ನೆಲ್ಲ ಎದುರಿಸಿಕೊಂಡು ಇವತ್ತಿಯೂ ಕೂಡ ಈ ಅಸೈಗೋಳಿಯಂಥ ಪರಿಸರದಲ್ಲಿಯೂ ಕೂಡ ಹಿಂದೂ ಧರ್ಮದ ಆ ಶಬ್ದ ಪ್ರತಿಧ್ವನಿಸ್ತಾ ಇದೆ ಅಂತ ಆದರೆ ಅದಕ್ಕೆ ಕಾರಣ ಇದು ಮರಣವಿಲ್ಲದೆ ಇರತಕ್ಕಂಥ ಧರ್ಮ. ಈ ಧರ್ಮವನ್ನು ಅನುಸರಿಸಿಕೊಂಡು ಬಂದವರಿಗೆಲ್ಲರಿಗೂ ಕೂಡ ಒಳಿತೇ ಆಗಿದೆ. ಅವನು ಯಾರೇ ಆಗಿರಲಿ, ಅವನು ಯಾವ ಜಾತಿಯಲ್ಲಿ ಹುಟ್ಟಿರಲಿ, ಅವನು ಯಾವ ಮತದಲ್ಲಿ ಹುಟ್ಟಿರಲಿ, ಆ ಧರ್ಮದ ಬಗ್ಗೆ ಪೂಜನೀಯ ಭಾವನೆ ಇರಿಸಿದವರಿಗೆ ಯಾವತ್ತೂ ಕೂಡ ಒಳಿತಾಗಿದೆ. ಅದಕ್ಕೆ ಬದಲಾಗಿ ಧರ್ಮವನ್ನು ಅಲುಗಾಡಿಸಲಿಕ್ಕೋಸ್ಕರವಾಗಿ ಪ್ರಯತ್ನಿಸುವಂಥ ದಾರಿಯಲ್ಲಿ ಮುಂದುವರೆದವರು ತನ್ನಿಂದ ತಾನೇ ಅಲುಗಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಂಧುಗಳೇ, ಇದುವರೆಗೆ ಈ ದೇಶದ ಚರಿತ್ರೆಯನ್ನು ಗಮನಿಸಿದರೆ ಆ ಚರಿತ್ರೆಯ ಪುಟಗಳಲ್ಲಿ ಹಿಂದೂ ಧರ್ಮದ ಪರಿಪೂರ್ಣವಾಗಿರುವಂಥ ನಿರ್ನಾಮಕ್ಕೋಸ್ಕರವಾಗಿ ಪ್ರಯತ್ನಿಸಿದೆ ಅಂತ ಎಲ್ಲ ದುಷ್ಟಶಕ್ತಿಗಳು ಕೂಡ ಬಾಲ ಮಡಚಿ ಓಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಕೇರಳದ ವಿಚಾರವನ್ನು ಹೇಳುವುದು ಸಮಂಜಸ ಅಲ್ಲ ಎಂಬ ಚಿಂತನೆ ನನ್ನಲ್ಲಿತ್ತು. ಆದರೆ ಆತ್ಮೀಯ ಶರಣನ್ನು ನೆನಪಿಸಿದರು, ಶಬರಿಮಲೆಯಲ್ಲಿ ಏನು ನಡೀತಾ ಇದೆ ಆ ಘಟನೆಯ ಬಗ್ಗೆ ತಂತ್ರಿಗಳು ಮಾತನಾಡ್ತಾರೆ ಅಂತ ಹೇಳುವಂಥ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಬಂಧುಗಳೇ, 1952ನೇ ಇಸವಿಯಲ್ಲಿ ಪವಿತ್ರವಾಗಿ ಹಿಂದೂಗಳಿಂದ ಆರಾಧನೆಯನ್ನು ಸ್ವೀಕರಿಸ್ತಾ ಇದ್ದಂಥ ಶಬರಿಮಲೆಯ ಪವಿತ್ರ ಸನ್ನಿಧಿ ಬೆಂಕಿಗೆ ಆಹುತಿಯಾಗುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಆಕಸ್ಮಿಕವಾಗಿರುವಂಥ ಬೆಂಕಿಯಲ್ಲ. ಮೊನ್ನೆ ಶಬರಿಮಲೆಯ ಗಲಭೆ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ
ಅಯ್ಯಪ್ಪ ಭಕ್ತರನ್ನ ಅಟ್ಟಿಸಿ ಓಡಿಸಿಕೊಂಡು ಅವರ ಮೇಲೆ ಆಕ್ರಮಣವನ್ನು ಮಾಡಿದಂಥ ಶಬರಿಮಲೆಯ ಭಕ್ತರ ವಾಹನವನ್ನ ಕಂಡಲ್ಲಿ ಪುಡಿಗೈಲಿಕ್ಕೋಸ್ಕರವಾಗಿ ಆಜ್ಞಾಪಿಸಿದಂಥ ಒಬ್ಬ ದುಷ್ಟ ಅಧಿಕಾರಿ ಇದ್ದಾನೆ ಕೇರಳದಲ್ಲಿ, ಮನೋಜ್ ಅಬ್ರಹಾಂ ಎಂಬ ಅಧಿಕಾರಿ. ಆ ಮನೋಜ್ ಅಬ್ರಹಾಂ ಎಂಬ ಪೊಲೀಸ್ ಅಧಿಕಾರಿಯ ಅಜ್ಜ, ಅವನ ನೇತೃತ್ವದಲ್ಲೇ ಶಬರಿಮಲೆಯ ಆ ಪವಿತ್ರ ಬೆಟ್ಟದ ತಪ್ಪಲಲ್ಲಿ ಜೀವಿಸ್ತಾ ಇದ್ದಂಥ ಕ್ರಿಶ್ಚಿಯನ್ ಸಮೂಹ ತೀರ್ಮಾನ ಮಾಡ್ತದೆ, ಈ ಕ್ಷೇತ್ರ ಬೆಳೆದರೆ ನಾಳೆ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ, ತನ್ಮೂಲಕ ನಮಗೆ ತೊಂದರೆ ಆಗ್ತದೆ ಎಂಬ ಭಾವನೆ ಇರಿಸಿಕೊಂಡು ಆ ಕ್ಷೇತ್ರವನ್ನು ನಿರ್ನಾಮ ಮಾಡಲಿಕ್ಕೋಸ್ಕರವಾಗಿ ಬೆಂಕಿ ಹಾಕಿದರು. ಅಯ್ಯಪ್ಪನ ವಿಗ್ರಹವನ್ನು ಹುಡಿ ಮಾಡಿದರು. ಆದರೆ ಹಿಂದೂ ಧರ್ಮದಲ್ಲಿ ಯಾವತ್ತೂ ಕೂಡ ಕೆದಕಿದಷ್ಟು ಅದರ ಶಕ್ತಿ ಜಾಗೃತವಾಗ್ತದೆ ಎಂಬುದಕ್ಕೆ ಸಾಕ್ಷಿಯಾಗಿ ಪಂದಳ ರಾಜ ಕುಟುಂಬ ಮತ್ತು ಎಲ್ಲ ಭಕ್ತರು ಸೇರಿಕೊಂಡು ಪುನಃ ಆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡ್ತಾರೆ, ನೂತನವಾಗಿರುವಂಥ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇವತ್ತು ಶಬರಿಮಲೆಯ ಆಚಾರ ಸಂರಕ್ಷಣೆಗೋಸ್ಕರವಾಗಿ ಕ್ಷೇತ್ರ ಆಚಾರ್ಯರಾಗಿದ್ದುಕೊಂಡು ಅತ್ಯಂತ ಗಟ್ಟಿಯಾಗಿ ಧರ್ಮದ ಮೇಲೆ ಅಪಚಾರವಾಗುವಂಥ ಸಂದರ್ಭದಲ್ಲಿ ಬೇಕಾಗಿ ಬಂದರೆ ನಡೆ ಹಾಕಿ ಭಕ್ತರೊಟ್ಟಿಗೆ ಇಳಿದು ಹೋದೇನೆ ಎಂಬ ತಾತ್ವಿಕವಾಗಿರುವಂಥ ಸಂದೇಶವನ್ನು ಸಾರಿರುವಂಥ ಶಬರಿಮಲೆ ಕ್ಷೇತ್ರದ ತಂತ್ರಿಗಳಾಗಿರುವಂಥ ರಾಜೀವ್ ಕಂಠರೂರು ಅವರ ಅಜ್ಜ ಆ ದೇವ ಸಾನ್ನಿಧ್ಯವನ್ನು ಪ್ರತಿಷ್ಠೆ ಮಾಡ್ತಾರೆ. ತದನಂತರ ಆ ಕ್ಷೇತ್ರ ಬೆಳಗಿತು. 1952ರಲ್ಲಿ ಇವತ್ತು ಕೇರಳ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂಥ ಕಮ್ಯುನಿಸ್ಟ್ ಎಂದರೆ ಏನು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಇತ್ತು. ಎಲ್ಲಿಯೋ ಸ್ವಲ್ಪ ಕಾರ್ಯಕರ್ತರಿದ್ದರಷ್ಟೇ. ಕಮ್ಯುನಿಸ್ಟ್ ಪಕ್ಷದ ನೇತಾರರು ಅಧಿಕಾರವನ್ನು ಸ್ವಾಧೀನಪಡಿಸಲಿಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇರುವಾಗ ಅವರ ಎದುರಿಗೆ ಕಂಡದ್ದು ಇಡೀ ಹಿಂದೂಗಳ ಧಾರ್ಮಿಕ ಭಾವನೆಯ ಕೇಂದ್ರ ಬಿಂದುವಾಗಿರುವಂಥ ಶಬರಿಮಲೆಯ ಪವಿತ್ರ ಕ್ಷೇತ್ರ. ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಹೇಳ್ತಾರೆ, ನಮ್ಮನ್ನು ಅಧಿಕಾರಕ್ಕೆ ತನ್ನಿ, ನಾವು ಶಬರಿಮಲೆಯ ಆ ಕ್ಷೇತ್ರವನ್ನು ನಾಶ ಮಾಡಿದವರು ಯಾರಿದ್ದಾರೋ ಅವರನ್ನು ಬಂಧಿಸಿ ಜೈಲಿಗಟ್ಟುತ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಮುಗಿದ ಹಿಂದೂ ಸಮಾಜ, ವಿಶ್ವಾಸ ಪರಂಪರೆಯನ್ನು ಹೊಂದಿದಂಥ ಸಮಾಜ ಆ ಮಾತನ್ನು ನಂಬಿ ಅವರಿಗೆ ಓಟು ಕೊಟ್ಟು 1956ನೇ ಇಸ್ವಿಯಲ್ಲಿ ಕೇರಳ ರಾಜ್ಯದಲ್ಲಿ ಕಮ್ಯುನಿಸ್ಟ್ ಪಕ್ಷ ಅಧಿಕಾರವನ್ನು ಪಡ್ಕೊಳ್ಳುವಂತಾಯಿತು. ಇವತ್ತು 2018ನೇ ಇಸವಿಯವರೆಗೆ ಶಬರಿಮಲೆ ಕ್ಷೇತ್ರಕ್ಕೆ ಬೆಂಕಿ ಹಾಕಿದವರನ್ನು ಬಂಧಿಸಲಿಕ್ಕಿರುವಂಥ ಪ್ರಯತ್ನವನ್ನು ಎಷ್ಟೋ ಸಲ ಆಡಳಿತಕ್ಕೆ ಬಂದು ಕೂಡ ಕಮ್ಯುನಿಸ್ಟ್ ಪಕ್ಷ ಮಾಡಲಿಲ್ಲ. ಸ್ವಾಮಿ ಅಯ್ಯಪ್ಪ 3ನೇ ಕಣ್ಣು ತೆರೆದಿದ್ದಾನೆ. ಸ್ವಾಮಿ ಅಯ್ಯಪ್ಪ ತೀರ್ಮಾನ ಮಾಡಿದ್ದಾನೆ, ನನ್ನ ಹೆಸರನ್ನು ಹೇಳಿಕೊಂಡು ಈ ಕೇರಳ ರಾಜ್ಯದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರುವಂಥ ಯಾವ ದುಷ್ಟಕೂಟ ಇದೆಯೋ ಅದು ನನ್ನ ಹೆಸರಿನಲ್ಲೇ ನಶಿಸಲ್ಪಡಬೇಕೆಂಬ ನಿರ್ಣಯವನ್ನು ಸ್ವಾಮಿ ಅಯ್ಯಪ್ಪ ಸ್ವೀಕರಿಸಿಕೊಂಡಿರುವ ಕಾರಣ ಪಿಣರಾಯಿ ವಿಜಯನ್ ಎಂಬ ನಮ್ಮ ಕೇರಳ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ದುಷ್ಟ ಬುದ್ಧಿ ಬಂತು. ಯಾವುದಾದರೂ ಆ ಎಡಪಂಥೀಯ ವಿಚಾರಧಾರೆಯುಳ್ಳಂತಹ ಆಕ್ಟಿವಿಸ್ಟ್ಗಳಾಗಿರುವಂಥ ಹೆಣ್ಣು ಮಕ್ಕಳು ನನಗೆ ಸಿಕ್ಕ್ಯಾರೋ ಅವರನ್ನು ಒಮ್ಮೆ ಶಬರಿಮಲೆ ಕ್ಷೇತ್ರ ಪ್ರವೇಶ ಮಾಡುವಂತೆ ಮಾಡಿ ಅಲ್ಲಿ ಆಚಾರಕ್ಕೆ ಉಲ್ಲಂಘನೆಯನ್ನು ಮಾಡಬೇಕೆಂಬ ನಿರ್ಣಯವನ್ನು ಕೈಗೊಂಡ ಕಾರಣ ಸುಪ್ರೀಂ ಕೋರ್ಟಿಗೆ ಲಿಖಿತ ರೂಪವಾಗಿ ಮುಖ್ಯಮಂತ್ರಿಯವರು ಬರೆದು ಕೊಡ್ತಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದರೆ ಶಬರಿಮಲೆಗೆ 10 ವಯಸ್ಸಿನಿಂದ 50 ವಯಸ್ಸಿನ ಮಧ್ಯೆ ಇರುವಂಥ ತಾಯಂದಿರನ್ನು ನಾನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳುವಂಥ ಮಾತನ್ನು ಕೊಟ್ಟರು. ಸುಪ್ರೀಂ ಕೋರ್ಟು ಲಿಂಗ ಸಮಾನತೆ ಎಂಬ ಹೆಸರಿನಲ್ಲಿ ತೀರ್ಮಾನವನ್ನು ನೀಡಿದೆ. ಒಂದು ವೇಳೆ ಸರ್ಕಾರ ಅದನ್ನು ಆಚರಣೆಗೆ ತರದಿದ್ದರೆ ಸುಪ್ರೀಂ ಕೋರ್ಟ್ ಏನು ಪ್ರಶ್ನಿಸುವಂತಿಲ್ಲ ಆಯಿತು. ಸಂಘಟನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಹಿತ ಇರುವಂಥ ಸಂಘಟನೆ ತೀರ್ಮಾನ ಮಾಡ್ತದೆ. ಭಕ್ತಿಯ ವಿಚಾರ, ಹಿಂದೂ ಧರ್ಮದ ಶ್ರದ್ಧೆ ಹಾಗೂ ನಂಬಿಕೆಯ ವಿಚಾರ. ಆದ್ದರಿಂದ ನಾವು ಸುಪ್ರೀಂ ಕೋರ್ಟ್ನ ತೀರ್ಮಾನದ ವಿರುದ್ಧ ಇವತ್ತು ಹೋರಾಟಕ್ಕಿಳಿಯುವುದು ಸರಿಯಲ್ಲ, ಏನೇ ಆಗಲಿ ದೈವಿಕವಾಗಿರುವಂಥ ನಿರ್ಣಯದಂತೆ ಮುಂದುವರಿಯಲಿ ಎಂಬ ತೀರ್ಮಾನ ಸಂಘಟನೆ ಕೈಗೊಂಡ್ರೆ, ಇದುವರೆಗೆ ಸುಪ್ರೀಂ ಕೋರ್ಟಿಂದ ಆಗಿರುವಂಥ ತೀರ್ಮಾನವನ್ನು ಯಾವುದನ್ನು ಕೂಡ ಅನುಷ್ಠಾನಕ್ಕೆ ತರಲಿಕ್ಕೆ ತರಾತುರಿಯಿಂದ ಹೆಜ್ಜೆ ಹಿಡಿದಿರುವಂಥ ಪಿಣರಾಯಿ ವಿಜಯನ್ರವರು ಕೇವಲ 3 ದಿವಸದಲ್ಲಿ ಮಂತ್ರಿಮಂಡಲದ ದೇವಸ್ವ ಮಂತ್ರಿಯವರನ್ನು ಕರೀತಾರೆ, ದೇವಸ್ವ ಬೋರ್ಡ್ ಪ್ರೆಸಿಡೆಂಟರನ್ನು ಕರೀತಾರೆ. ಕರೆದು ಹೇಳ್ತಾರೆ, ಸೆಪ್ಟೆಂಬರ್ 28ಕ್ಕೆ ಸುಪ್ರೀಂ ಕೋರ್ಟ್ನ ತೀರ್ಮಾನ ಬಂದದ್ದಾಗಿದ್ದರೆ ಅಕ್ಟೋಬರ್ 16ನೇ ತಾರೀಕಿಗೆ ಆ ಶಬರಿಮಲೆಗೆ ಯುವತಿಯರ ಪ್ರವೇಶವನ್ನು ಮಾಡಲಿಕ್ಕಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಇಡೀ ಕೇರಳದಲ್ಲಿರುವಂಥ ಮಾತ್ರ ಅಲ್ಲ, ಭಾರತದಲ್ಲಿರುವ ಮಾತ್ರ ಅಲ್ಲ,
ಪ್ರಪಂಚದಲ್ಲಿರತಕ್ಕಂಥ ಭಕ್ತರಿಗೆ ನೇತೃತ್ವವನ್ನು ಕೊಡುವವರು ಯಾರು ಎಂಬ ಪ್ರಶ್ನೆ ಉದ್ಭವಿಸಿದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್, ಅದೇ ರೀತಿ ಕೇರಳ ರಾಜ್ಯದಲ್ಲಿ ಅತ್ಯಂತ ಶಕ್ತಿಯುತವಾಗಿರುವಂಥ ಸಂಘಟನೆಯಾಗಿರುವಂಥ ಹಿಂದೂ ಐಕ್ಯ ವೇದಿ ನಿರ್ಧಾರವನ್ನು ಕೈಗೊಳ್ಳುತ್ತದೆ. ಕೇರಳ ರಾಜ್ಯದಲ್ಲಿರತಕ್ಕಂಥ ಆ ಭಕ್ತರ ಭಾವನೆಗಳಿಗೆ ಘಾಸಿಯಾಗುವಂಥ ಸಂದರ್ಭದಲ್ಲಿ ಧರ್ಮ ರಕ್ಷಣೆಗೋಸ್ಕರವಾಗಿ ನೇತೃತ್ವವನ್ನು ವಹಿಸಿಕೊಳ್ಳಿಕ್ಕೆ ನಾವಿದ್ದೇವೆ. ನಮ್ಮ ಜೀವವನ್ನು ತೆತ್ತಾದರೂ ಕೂಡ ನಾವು ಆ ಶಬರಿಮಲೆಯ ಪಾವಿತ್ರ್ಯವನ್ನು ಸಂರಕ್ಷಣೆ ಮಾಡಿಯೆವೆಂಬ ಪ್ರತಿಜ್ಞೆಯೊಂದಿಗೆ ಸಂಘಟನೆ ಬೀದಿಗಿಳಿಯುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ನಿರಂತರವಾಗಿರುವಂಥ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಹೋರಾಟದಲ್ಲಿ ಎಲ್ಲ ನಾವು ಜಯಿಸಿಕೊಂಡು ಬಂದಿದ್ದೇವೆ, ಇದುವರೆಗೂ ಕೂಡ ಜಯಿಸಿದ್ದೇವೆ. ಇವತ್ತು ಮುಖ್ಯಮಂತ್ರಿಯವರ ಕಚೇರಿಯಿಂದ ಒಂದು ವಿಚಾರವನ್ನು ಹೊರಗೆಡವಿದ್ದಾರೆ. ನಾವು ಇದುವರೆಗೆ 8 ಜನರನ್ನು ಶಬರಿಮಲೆ ಕ್ಷೇತ್ರ ಪ್ರವೇಶ ಮಾಡಿಸಿದ್ದೇವೆ. ಹೇಗೆ? ಮುದುಕಿಯರ ವೇಷ ಹಾಕಿ. ಅದೇ ರೀತಿ ಮೊನ್ನೆ ತಾನೇ ಹಿಂದಿನ ಬಾಗಿಲಿನಿಂದ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದಂಥ ಕನಕದುರ್ಗ ಮತ್ತು ಬಿಂದು ಎಂಬ ಯುವತಿಯರು ಅವರು ಪಂಬೆಯಿಂದ ಹುಡುಗರ ವೇಷದಲ್ಲಿ ಹೋದರು. ಅರ್ಧ ದಾರಿಯಲ್ಲಿ ಸಿಕ್ಕೋರ ಹತ್ರ ಹೇಳಿದರು ನಾವು ಶಿಖಂಡಿಗಳು ಅಂತ ಹೇಳಿದರು. ಆ ರೀತಿ ಹೇಳಿಕೊಂಡು ಹಿಂದಿನ ಬಾಗಿಲಲ್ಲಿ ಯಾರಿಗೂ ಕಾಣದ ರೀತಿಯಲ್ಲಿ 3:30 ಗಂಟೆಗೆ ಆ ಕ್ಷೇತ್ರದ ನಡೆ ತೆಗೆಯುವುದಕ್ಕಿಂತ ಮುಂಚೆ ಅವರೆಲ್ಲರೂ ಕೂಡ ಪ್ರವೇಶ ಮಾಡಿದರು. ಪ್ರವೇಶ ಮಾಡಿ ಹೇಳ್ತಾರೆ ನಾವು ಆಚಾರ ಉಲ್ಲಂಘನೆ ಮಾಡಿದ್ದೇವೆ ಅಂತ. ಕ್ಷೇತ್ರದ ತಂತ್ರಿಗಳು 1 ಗಂಟೆಯ ಕಾಲ ನಡೆ ಹಾಕಿ ಅಲ್ಲಿ ಬೇಕಾಗಿರುವಂಥ ಶುದ್ಧೀಕರಣ ಕ್ರಿಯೆಯನ್ನು ಮಾಡಿ ಅವರು ಹೇಳ್ತಾರೆ ನಮಗೆ ಅರಿವಿಲ್ಲದ ರೀತಿಯಲ್ಲಿ ಕ್ಷೇತ್ರದೊಳಗೊಬ್ಬ ಕಳ್ಳ ಪ್ರವೇಶಿಸಿದ ಅಂತಾದರೆ ಮತ್ತೆ ಎಲ್ಲ ಕಳ್ಳರಿಗೂ ಕೂಡ ಪ್ರವೇಶಿಸಲಿಕ್ಕಿರುವ ಅವಕಾಶ ಅಂತ ಅರ್ಥ ಅಲ್ಲ. ಬದಲಾಗಿ ಆ ಕಳ್ಳ ಪ್ರವೇಶಿಸಿದ್ದು ತಿಳಿದ ಕೂಡಲೇ ಅದಕ್ಕೆ ಬೇಕಾಗಿರುವಂಥ ಶುದ್ಧೀಕರಣ ಕ್ರಿಯೆಯನ್ನು ಮಾಡಿದರೆ ಆ ದೇವಾಲಯದಲ್ಲಿ ಆಗತಕ್ಕಂಥ ಎಲ್ಲ ಆ ಅನುಷ್ಠಾನ ಪರಂಪರೆಗಳನ್ನು ಮುಂದುವರಿಸಲಿಕ್ಕಿರುವಂಥ ಅಧಿಕಾರವನ್ನು ತಂತ್ರ ಸಮುಚ್ಚಯ ನಮಗೆ ನೀಡಿದೆ ಅಂತ ಹೇಳುವ ಆ ಸಂದೇಶವನ್ನು ಸಾರ್ತಾ ಅಲ್ಲಿ ಶುದ್ಧೀಕರಣ ಕ್ರಿಯೆಯನ್ನು ಮಾಡಿದರು. ಅವರು ಮಾಡಿದ್ದು ತಪ್ಪು ಅಂತ ಕೇರಳದ ಮುಖ್ಯಮಂತ್ರಿಯವರು ಹೇಳ್ತಾರೆ, ದೇವಸ್ವ ಮಂತ್ರಿಯವರು ಹೇಳ್ತಾರೆ, ಅದೇ ರೀತಿ ದೇವಸ್ವಂ ಬೋರ್ಡ್ನ ಪ್ರೆಸಿಡೆಂಟ್ರು ಹೇಳ್ತಾರೆ. ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿರುವಂಥ ಕ್ಷೇತ್ರದ ತಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಇಳಿಬೇಕು ಅಂತ ಹೇಳುವಂಥ ಆ ಮಾತನ್ನು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ರವರು ಹೇಳುವಾಗ ಶಬರಿಮಲೆ ಕ್ಷೇತ್ರದ ತಂತ್ರಿಗಳೊಂದು ಉತ್ತರವನ್ನು ಕೊಟ್ಟರು. ಕ್ಷೇತ್ರದ ಆಚಾರ್ಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಇಳಿಲಿಕ್ಕೆ ನಾನೇನು ಕಮ್ಯುನಿಸ್ಟ್ ಪಾರ್ಟಿಯ ಸದಸ್ಯನಲ್ಲ, ನನ್ನ ಆ ಪರಂಪರೆಗೆ ಬಂದಿರತಕ್ಕಂಥ ಆ ಅಧಿಕಾರ ಮತ್ತು ಅವಕಾಶವನ್ನು ನಾನು ಸದ್ವಿನಿಯೋಗಗೊಳಿಸಿಕೊಂಡು ಇನ್ನೂ ಕೂಡ ಮುಂದುವರಿತೇನೆ. ತಾಕತ್ತಿದ್ರೆ ಪಿಣರಾಯಿ ವಿಜಯನ್ರ ಸರ್ಕಾರ ನನ್ನನ್ನು ಹೊರಗೆ ಕಳಿಸಲಿ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ. ಇವತ್ತು ಕೂಡ ನಾವು ಹೇಳ್ತಾ ಇದ್ದೇವೆ, ತಾಕತ್ತಿದ್ರೆ ಪಿಣರಾಯಿ ವಿಜಯನ್ರು ಶಬರಿಮಲೆಯ ಕ್ಷೇತ್ರ ಆಚಾರ್ಯರನ್ನ ಒಮ್ಮೆ ಬದಲಾಯಿಸಿ ನೋಡ್ಲಿ. ಶಬರಿಮಲೆ ಕ್ಷೇತ್ರಕ್ಕೆ ಯುವತಿಯರ ಪ್ರವೇಶದ ಆ ಚಿಂತನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಆ ಹೋರಾಟ ನಡೆದಿದೆಯೋ ಅದಕ್ಕೆ 100 ಪಟ್ಟು ಹೋರಾಟ ಅಲ್ಲಿ ನಡೆದೇ ತೀರ್ತದೆ ಎಂಬ ಆತ್ಮವಿಶ್ವಾಸವಿದೆ. ಅದಕ್ಕಾಗಿ ಈಗಾಗಲೇ ಸಂಕಲ್ಪವನ್ನು ಮಾಡಿ ಆಗಿದೆ. ಯಾರೋ ನನ್ನ ಆತ್ಮೀಯ ಸ್ನೇಹಿತರು ಮೊನ್ನೆ ಹೇಳಿದರು, ನಾನು ಗೂಗಲಲ್ಲೆಲ್ಲ ಜಾಸ್ತಿ ನಾನು ಪ್ರಯತ್ನ ಮಾಡ್ತಾ ಇರುವವಲ್ಲ, ಆದರೆ ಯುವ ಪೀಳಿಗೆಯವರೆಲ್ಲರೂ ಕೂಡ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿರ್ತಾರೆ. ಒಬ್ಬ ಆತ್ಮೀಯ ಮಿತ್ರ ಹೇಳಿದ ನನ್ನ ಹತ್ರ, ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ ಸರ್, ಇಡೀ ಭಾರತದಲ್ಲಿರುವುದರಲ್ಲಿ ಅತ್ಯಂತ ಕೆಟ್ಟ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ನಾನು ಸರ್ಚ್ ಮಾಡಿದೆ. ಆಗ ನನಗೆ ಉತ್ತರ ಬಂತು, ಪಿಣರಾಯಿ ವಿಜಯನ್ ಅಂತ ಹೇಳುವಂಥ ಉತ್ತರ ಬಂತು. ಇಡೀ ಭಾರತ ದೇಶದಲ್ಲಿರುವಂಥ ಕೆಟ್ಟ ಮುಖ್ಯಮಂತ್ರಿಗಳಲ್ಲಿ ಯಾರು ಇವತ್ತು ಪ್ರಥಮ ಸ್ಥಾನದಲ್ಲಿದ್ದಾರೆ ಅಂತ ಆದರೆ ಕೇರಳ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂಥ ಪಿಣರಾಯಿ ವಿಜಯನ್ರಿದ್ದಾರೆ. ಆ ಪಿಣರಾಯಿ ವಿಜಯನ್ರು ಕೇರಳದಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಒಂದು ವೇಳೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಿದ್ರೆ ಅವರೊಳಗೆ ಸ್ಪರ್ಧೆ ನಡೀತಾ ಇತ್ತು. ಯಾವುದಕ್ಕೆ? ಒಳ್ಳೆಯ ಮುಖ್ಯಮಂತ್ರಿ ಅಂತ ಹೇಳುವ ಹೆಸರು ಪಡೆಯಲಿಕ್ಕಲ್ಲ, ಕೆಟ್ಟ ಮುಖ್ಯಮಂತ್ರಿ ಎಂಬ ಹೆಸರನ್ನು ಪಡೆಯಲಿಕ್ಕೋಸ್ಕರವಾಗಿ ಸ್ಪರ್ಧೆ ನಡೀತಾ ಇತ್ತು. ಯಾಕೆಂದ್ರೆ ಶಬರಿಮಲೆಯ ಆಚಾರ ಉಲ್ಲಂಘನೆಗೋಸ್ಕರವಾಗಿ ತನ್ನಲ್ಲಿರುವಂತಹ ಅಧಿಕಾರದ ಬಲವನ್ನ
ತನ್ನಲ್ಲಿರುವಂಥ ಎಲ್ಲ ಶಕ್ತಿಯನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾ ಅಲ್ಲಿ ಪಿಣರಾಯಿ ವಿಜಯನ್ ಮುಂದುವರಿತಾ ಇರುವಂಥ ಸಂದರ್ಭದಲ್ಲಿ ಈ ರಾಜ್ಯವನ್ನು ಆಳಿದಂಥ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿದ್ದಂಥ ಸಿದ್ದರಾಮಯ್ಯನವರು ಈ ಕರ್ನಾಟಕದಲ್ಲಿ ಇಡೀ ಹಿಂದೂಗಳ ನರಭೇದವನ್ನು ಮಾಡಿರುವಂತಹ, ಚರಿತ್ರೆಯ ಪುಟಗಳಲ್ಲಿ ಸುಳ್ಳನ್ನು ಸೃಷ್ಟಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ವೀರ ಸೈನಿಕ ಎಂಬ ಹೆಸರನ್ನು ಹೇಳ್ತಾ ಇರುವಂಥ ಮಲಪ್ಪುರಂ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ಹಿಂದೂ ಸಮಾಜ ನೋವನ್ನು ಅನುಭವಿಸ್ತಾ ಇದೆ ಅಂತಾದರೆ, ಕೇರಳ ರಾಜ್ಯದಲ್ಲಿರುವಂಥ ಮಲಪ್ಪುರಂ ಜಿಲ್ಲೆಯಲ್ಲಿ ರಾತ್ರೋರಾತ್ರಿ ಸಾವಿರಾರು ಹಿಂದೂಗಳನ್ನು ನಿರ್ನಾಮ ಮಾಡಿ ಅವರನ್ನು ಕೊಂದು ಹೂತು ಹಾಕಿದಂಥ, ಅದೇ ರೀತಿ ಒಂದು ವೇಳೆ ಬದುಕಬೇಕು ಅಂತ ಆಶೆ ಇದ್ರೆ ನಾಳೆ ಬೆಳಗಿನ ವೇಳೆಗೆ ಸುನ್ನತ್ತು ಮಾಡಬೇಕು ಅಂತ ಹೇಳುವಂಥ ಕಟು ನಿರ್ದೇಶವನ್ನು ನೀಡಿ ಅಲ್ಲಿ ನಿರಂತರವಾಗಿ ಕೊಲೆಗಳನ್ನು ಮಾಡಿರುವಂಥ ಸರದಾರ ಟಿಪ್ಪು ಸುಲ್ತಾನ. ಆ ಟಿಪ್ಪು ಸುಲ್ತಾನ್ ನನ್ನ ಚರಿತ್ರೆಯ ಪುಟಗಳಲ್ಲಿ ಹೇಳ್ತಾರೆ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಡಿದಂಥ ವೀರ ಸೈನಿಕ ಅಂತ. ಆದರೆ ನಾವು ಹೇಳುತ್ತೇವೆ, ಈ ದೇಶದಲ್ಲಿ ಮತಾಂಧರ ಗುಂಪನ್ನು ಕಟ್ಟಿಕೊಂಡು ತನ್ಮೂಲಕವಾಗಿ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೋಸ್ಕರವಾಗಿ ಮುನ್ನುಗ್ಗಿದಂಥ ಟಿಪ್ಪುವಿನ ಜಯಂತಿಯನ್ನು ಮಾಡಲಿಕ್ಕೆ ಮುಸಲ್ಮಾನ ಬಂಧುಗಳಿಗೆ ತರಾತುರ ಇಲ್ಲ, ಅವರಿಗೆ ಆತುರ ಇಲ್ಲ. ಮುಸಲ್ಮಾನ ಬಂಧುಗಳಲ್ಲಿ ತಿಳಿದವರು ಮಾತನಾಡುವಾಗ ನನ್ನ ಹತ್ರ ಹೇಳಿದರು, ನಮಗೆ ಜಯಂತಿ ಆಚರಿಸುವಂಥ ಸಂಪ್ರದಾಯ ಇಲ್ಲ, ನಮ್ಮಲ್ಲಿ ವ್ಯಕ್ತಿ ಪೂಜೆ ಇಲ್ಲ, ಹಾಗಿದ್ದ ಕಾರಣ ಟಿಪ್ಪು ಜಯಂತಿ ಮಾಡುವುದು ತಪ್ಪು ಅಂತ. ಮುಸಲ್ಮಾನರಿಗೆ ಬೇಡವಾಗಿರತಕ್ಕಂಥ ಟಿಪ್ಪು ಜಯಂತಿ ಸಿದ್ದರಾಮಯ್ಯನಿಗೆ ಬೇಕಾಗಿ ಬಂತು. ಯಾಕೆಂದರೆ ಯಾವಾಗ ನಮ್ಮಲ್ಲಿ ಶಾಪದ ಕೂಪ ತುಂಬುತ್ತದೋ ಆ ಸಂದರ್ಭದಲ್ಲಿ ಭಗವಂತನೇ ನಮಗೆ ದುರ್ಬುದ್ಧಿಯನ್ನು ಕೊಡ್ತಾನೆ, ತನ್ಮೂಲಕವಾಗಿ ನಮ್ಮನ್ನು ಪರಿಪೂರ್ಣವಾಗಿ ನಾಶ ಮಾಡಲಿಕ್ಕಿರುವಂಥ ವ್ಯವಸ್ಥೆಯನ್ನು ಮಾಡ್ತಾನೆ. ಆದ್ದರಿಂದ ಆಗಿರಬಹುದು ಟಿಪ್ಪು ಜಯಂತಿಯನ್ನು ಮಾಡಬೇಕೆಂಬ ಹುಚ್ಚು ಬಂದದ್ದು. ಆ ಟಿಪ್ಪು ಜಯಂತಿಯನ್ನು ಮಾಡಲಿಕ್ಕೆ ಹೋಗಿ ಸಿದ್ದರಾಮಯ್ಯನವರಿಗೆ ಒಂದು ಒಳ್ಳೆಯ ಹೆಸರು ಸಮಾಜ ಇಟ್ಟಿತ್ತು, ನಿದ್ದೆ ರಾಮಯ್ಯ ಅಂತ. ಇವತ್ತು ನಿರಂತರವಾಗಿ ನಿದ್ದೆ ಮಾಡಲಿಕ್ಕೆ ಬೇಕಾಗಿರುವಂಥ ವೇದಿಕೆಯನ್ನು ನಮ್ಮ ಆರಾಧ್ಯ ಮೂರ್ತಿಗಳು ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿ 2019 ಮೇ ತಿಂಗಳಾಗುವಂಥ ಸಂದರ್ಭದಲ್ಲಿ ಕೇರಳ ರಾಜ್ಯದಲ್ಲಿರತಕ್ಕಂಥ ಬಂಧುಗಳು ಕೂಡ ಪಿಣರಾಯಿ ವಿಜಯನ್ರಿಗೆ ನಿರಂತರವಾಗಿ ನಿದ್ರೆ ಮಾಡಲಿಕ್ಕಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ತಾರೆ ಎಂಬುದು ಸ್ಪಷ್ಟ. ಇದು ಒಬ್ಬ ಸಂಘಟನೆಯ ಕಾರ್ಯಕರ್ತನಾಗಿ ರವೀಶ್ ತಂತ್ರಿ ಹೇಳ್ತಾ ಇರುವಂಥ ಮಾತಲ್ಲ. ನಾನು ವಾಹನದಲ್ಲಿ ಬರ್ತಾ ಇರುವಾಗ ನನ್ನ ಡ್ರೈವರು ಇತ್ತೀಚೆಗೆ ಶಬರಿಮಲೆಗೆ ಹೋಗಿದ್ದ. ಆ ಶಬರಿಮಲೆಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಪಾದಯಾತ್ರೆಯಲ್ಲಿ ಹೋದಂಥ ಒಬ್ಬ ಕಮ್ಯುನಿಸ್ಟ್ ಕಾರ್ಯಕರ್ತ ಅವರ ಜೊತೆಯಲ್ಲಿ ವಾಹನದಲ್ಲಿ ಬಂದಿದ್ದರು. ಅವರು ಬರ್ತಾ ಬರ್ತಾ ಹೇಳಿದರು, ಕಾಸರಗೋಡಿನಲ್ಲಿ ಹಿಂದೆ ನಮ್ಮ ಕಾರ್ಯಕರ್ತರು ಕೇಸರಿ ಸಾಲ ಹಾಕುವಂಥ ಸಂದರ್ಭದಲ್ಲಿ ಕೈಯಲ್ಲಿ ದೊಣ್ಣೆಯನ್ನು ಹಿಡ್ಕೊಂಡು ಹೊಡಿಲಿಕ್ಕೆ ಬರ್ತಾ ಇದ್ದಂಥ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತ ನಮ್ಮ ಆ ಕಾರ್ಯಕರ್ತರ ಹತ್ರ ಹೇಳ್ತಾನಂತೆ, ಪಿಣರಾಯಿ ವಿಜಯನನ್ನು ಕೊಲ್ಲಬೇಕು, ಇಡೀ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾನೆ, ನಮ್ಮದಾಗಿರುವಂಥ ನಂಬಿಕೆಯ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾನೆ ಅಂತ. ತನ್ನ ಸ್ವಪಕ್ಷೀಯರಿಂದಲೇ ಟೀಕೆಗೊಳಗಾಗಿರುವಂಥ, ತನ್ನ ಸ್ವಪಕ್ಷೀಯರೇ ಇವತ್ತು ಪರಿಪೂರ್ಣವಾಗಿ ಧಿಕ್ಕರಿಸ್ತಾ ಇರುವಂಥ, ತನ್ನ ಅಹಂಕಾರದ ಮದದಿಂದ ಆ ಧರ್ಮದ ಪರಿಪೂರ್ಣವಾಗಿರುವಂಥ ಆಚಾರವನ್ನು ನಿರ್ನಾಮ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನಿಸ್ತಾ ಇರುವಂಥ ಆ ಪಿಣರಾಯಿ ವಿಜಯನ್ರಿಗೆ ಹಿಂದೂ ಸಮಾಜ ಉತ್ತರವನ್ನು ಕೊಟ್ಟೇ ಕೊಡ್ತದೆ ಎಂಬ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಆ ಉತ್ತರದೊಂದಿಗೆ ನಿರ್ನಾಮ ಆಗ್ತದೆ. ಈಗ ಪಿಣರಾಯಿ ವಿಜಯನ್ರು ಅಮೇರಿಕ ಯಾತ್ರೆ ಕೈಗೊಳ್ಳುವಂಥ ಬರದಲ್ಲಿದ್ದಾರೆ. ಯಾಕೆ ಅಂತ ಕೇಳಿದರೆ, ಯಾರಿಗೂ ಬಾಧಿಸದೇ ಇರುವಂಥ ಒಂದು ಮಹಾರೋಗಕ್ಕೆ ಅವರು ತುತ್ತಾಗಿದ್ದಾರೆ. ಒಂದು ಭೇಟಿಯಾಗಿದೆ, ಇನ್ನೊಂದು ಭೇಟಿ ಆಗ್ತದೆ. ಇಡೀ ಭಕ್ತ ಸಮಾಜ ಹೇಳ್ತದೆ, 1, 2, 3ನೇ ಭೇಟಿಯ ನಂತರ ಚರಿತ್ರೆಯ ಪುಟದಲ್ಲಿ ದಿವಂಗತ ಎಂಬ ಹೆಸರು ಪಡ್ಕೊಳ್ಳುವಂಥ ಪರಿಸ್ಥಿತಿ ಪಿಣರಾಯಿ ವಿಜಯನ್ರಿಗೆ ನಿರ್ಮಾಣ ಆಗ್ತದೆ ಅಂತ ಇಡೀ ಭಕ್ತ ಸಮಾಜ ಹೇಳ್ತಾ ಇದೆ. ಅಂತಾದರೆ ಹಿಂದೂ ಧರ್ಮಕ್ಕೆ ಯಾವತ್ತೂ ಕೂಡ ನಾಶ ಇಲ್ಲ. ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ಆಕ್ರಮಣ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇರುವಂಥ ದುಷ್ಟ ಶಕ್ತಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಬಾಲ ಮಡಚಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಆದರೆ ಯಾವಾಗ ನಿರ್ಮಾಣವಾಗ್ತದೆ? ಇವತ್ತು ನಾವೆಲ್ಲರೂ ಕೂಡ ವೇದಿಕೆಯಿಂದ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತೇವೆ. ಒಬ್ಬರು ಹೇಳಿದರು ಮಾತನಾಡ್ತಾ, 150 ವರ್ಷಗಳ ಹಿಂದೆ ಈ ದೇಶಕ್ಕೆ ಒಬ್ಬ ಸ್ವಾಮಿ ವಿವೇಕಾನಂದರು ಇದ್ದರೆ ಸಾಕಾಗ್ತಿತ್ತು, ಅವರು ಪರಿಪೂರ್ಣವಾಗಿ ಸಮಾಜದಲ್ಲಿ ಬೇಕಾಗಿರುವಂಥ ಪರಿವರ್ತನೆಯನ್ನು ಮಾಡಲಿಕ್ಕೆ ಶಕ್ತರಾಗಿದ್ದರು. ಆದರೆ ಇವತ್ತು ಪರಿಸ್ಥಿತಿ ಮುಂದುವರೆದಿದೆ. ನಮ್ಮ ಎದುರಾಳಿಗಳು ಯಾರಿದ್ದಾರೋ ಅವರು ಬಹಳ ವೇಗವಾಗಿ ಮುಂದುವರಿತಾ ಇದ್ದಾರೆ. ಆ ವೇಗವಾಗಿ ಮುಂದುವರಿಯುವಂಥ ಸಂದರ್ಭದಲ್ಲಿ ಧರ್ಮ ರಕ್ಷಣೆ ಮಾಡಬೇಕು ಅಂತಾದರೆ ನಮಗೆ 150 ಜನ ಸ್ವಾಮಿ ವಿವೇಕಾನಂದರು ಬೇಕು. ಆ ರೀತಿಯ ಆ ಸಮಾಜವನ್ನು ನಾವು ಸೃಷ್ಟಿ ಮಾಡಬೇಕು ಅಂತ ಹೇಳುವ ಭಾಷಣವನ್ನು ಮಾಡುವಂಥ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಆದರೆ ನನ್ನ ಮಗ ಮಾತ್ರ IT ಇಂಜಿನಿಯರ್ ಆಗಬೇಕು, ಅವನು ಬೆಂಗಳೂರಿನಲ್ಲಿ ಒಳ್ಳೆಯ ಉದ್ಯೋಗದಲ್ಲಿರಬೇಕು, ಒಳ್ಳೆಯ ಸಂಪಾದನೆಯನ್ನು ಮಾಡಬೇಕು, ನಾವು ಪ್ರಾಯ ಆಗುವಂಥ ಸಂದರ್ಭದಲ್ಲಿ ಆರಾಮದಲ್ಲಿ
ಜೀವಿಸಲಿಕ್ಕಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಬೇಕು ಅಂತ. ಒಂದಷ್ಟು ನಾವು ಚಿಂತನೆಯನ್ನು ಮಾಡೋಣ. ನಮ್ಮ ಧರ್ಮಕ್ಕೋಸ್ಕರವಾಗಿ ನಾವು ಮಾತನಾಡದಿದ್ದರೆ, ನಮ್ಮ ಧರ್ಮದ ಮೇಲೆ ಆಕ್ರಮಣಗಳಾಗುವಂಥ ಸಂದರ್ಭದಲ್ಲಿ ನಾವು ಸೆಟೆದು ನಿಲ್ಲದಿದ್ದರೆ ನಾವು ಹಿಂದೂಗಳು ಅಂತ ಹೇಳಲಿಕ್ಕೆ ಅನರ್ಹರು. ನಮ್ಮ ಧರ್ಮ ನಮಗೆ ಏನನ್ನು ಬೋಧಿಸಿಕೊಟ್ಟಿದೆ, ಇವತ್ತು ಯಾವುದೆಲ್ಲ ಗ್ರಂಥಗಳಿವೆಯೋ ಆ ಗ್ರಂಥಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಪ್ರತಿಪಾದಿಸುವಂಥ ಬಂಧುಗಳಿಗೆ ನಾನು ಉತ್ತರವನ್ನು ಕೊಡ್ತೇನೆ. ಎಲ್ಲಕ್ಕೂ ಕೂಡ ಮೂಲವಾಗಿರುವಂಥ ವೇದದ ನಂತರ ನಮ್ಮ ಪುರಾಣದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರತಕ್ಕಂಥ ಗ್ರಂಥ ಸ್ಮೃತಿ. ಆ ಸ್ಮೃತಿಯಲ್ಲಿ ಉಲ್ಲೇಖವಾಗಿರುವಂಥ ಅಂಶ ಏನು? ಓಂಕಾರ ಮೂಲ ಮಂತ್ರಾಢ್ಯೋ ಪುನರ್ಜನ್ಮ ದೃಢಾಶಯ ವೇದಗ್ಗೋ ಪ್ರತಿಮಾ ಸೇವಿ ಸ ಹಿಂದೂ ಮುಖ ಶಬ್ದವಾತ್ ಅಂತ. ಯಾವತ್ತೂ ಕೂಡ ನಿನಗೆ ಓಂಕಾರವೇ ಮೂಲ ಮಂತ್ರವಾಗಿರಬೇಕು ಅಂತ ಶಾಸ್ತ್ರ ಬೋಧಿಸಿದೆ. ಇವತ್ತು ನಮ್ಮೂರಿನಲ್ಲಿ ಇದ್ದಾರೆ, ಓಂಕಾರ ಅಂತ ಹೇಳಿದ ಕೂಡಲೇ ದೂರ ಓಡುವವರು ಓಂಕಾರ ಧ್ವಜ ಕಂಡ ಕೂಡಲೇ ಅದು ಒಂದು ವಿಭಾಗದವ್ರದ್ದು ಅಂತ ಹೇಳಿ ಚಿತ್ರಿಸುವವರು, ಆ ರೀತಿಯವರು ಎಲ್ಲರೂ ಕೂಡ ನಾಳೆ ಹಿಂದುವಾಗಿ ಹುಟ್ಟಿದವ ಬಿಡಿ, ಈ ದೇಶದಲ್ಲಿರತಕ್ಕಂಥ ಪ್ರಜೆಗಳು ಬಿಡಿ, ಈ ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ಪ್ರಜೆಗಳು ಕೂಡ ಈ ಓಂಕಾರದ ಅಡಿಯಲ್ಲೇ ಶರಣಾಗತರಾಗಬೇಕಾಗುತ್ತದೆ. ಆ ಶರಣಾಗತರಾಗಲಿಕ್ಕೆ ಪೂರಕವಾಗಿರುವಂಥ ವೇದಿಕೆ ನಿರ್ಮಾಣ ಆಗ್ತಾ ಇರುವ ಕಾರಣವೇ ಅಮೇರಿಕದಲ್ಲಿ ಈಗ ಎಲ್ಲ ಇಗರ್ಜಿಗಳು ಕೂಡ ಬಾಗಿಲು ಹಾಕ್ತಾ ಇವೆ. ಆ ಬಾಗಿಲು ಹಾಕಿರುವಂಥ ಇಗರ್ಜಿಯಲ್ಲಿ ನಮ್ಮ ಸಮೀಪದಲ್ಲಿರತಕ್ಕಂಥ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾಗಿರುವಂಥ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ನೇತೃತ್ವದಲ್ಲಿ 18 ಇಗರ್ಜಿಗಳಲ್ಲಿ ಇವತ್ತು ಶ್ರೀಕೃಷ್ಣನ ವಿಗ್ರಹ ಪ್ರತಿಷ್ಠಾಪನೆಯಾಗಿ ಅಲ್ಲಿ ನಿರಂತರವಾಗಿ ಪೂಜೆ ನಡೀತಾ ಇದೆ. ನಮ್ಮ ದೇಶದಲ್ಲಿರತಕ್ಕಂಥ ಭಜನಾ ಮಂದಿರಗಳಲ್ಲಿ ಭಜನೆ ನಡೆಯುವಂಥದ್ದು ಸಂಪ್ರದಾಯ. ಆದರೆ ಗಲ್ಫ್ ರಾಷ್ಟ್ರಗಳಲ್ಲಿ ಇರತಕ್ಕಂಥ ಮಸೀದಿಗಳಲ್ಲಿ ಅಲ್ಲಿರುವಂಥ ಮುಸಲ್ಮಾನ ಮಹಿಳೆಯರು ಮಸೀದಿಯ ಒಳಗಡೆ ಕೂತು ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ, ರಾಮ ಸಂಕೀರ್ತನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಕಲ್ಲಡ್ಕ ಪ್ರಭಾಕರ ಭಟ್ರು ಭಾಷಣ ಮಾಡಲಿಲ್ಲ, ಶರಣ ಪಂಪೆಲ್ಲ ಭಾಷಣ ಮಾಡಲಿಲ್ಲ. ಬದಲಾಗಿ ಈ ಪ್ರಪಂಚದಲ್ಲಿ ಯಾವುದೆಲ್ಲ ಮತಗಳಿದ್ದರೂ ಕೂಡ ಆ ಮತಕ್ಕೆ ಗುರುವಿನ ಸ್ಥಾನದಲ್ಲಿ ನಿಲ್ಲುವಂಥ ಯೋಗ್ಯತೆ ಇರುವಂಥದ್ದು ಹಿಂದೂ ಧರ್ಮಕ್ಕೆ ಮಾತ್ರ. ಲೋಕ ಸಮಸ್ತ ಸುಖಿನೋ ಭವಂತು ಎಂಬ ಆ ತಾತ್ವಿಕವಾಗಿರುವಂಥ ಸಂದೇಶವನ್ನು ಸಾರಿರುವಂಥ ಯಾವ ಹಿಂದೂ ಧರ್ಮ ಇದೆಯೋ ಆ ಹಿಂದೂ ಧರ್ಮವನ್ನು ನಾವೆಲ್ಲರೂ ಕೂಡ ಪೂಜನೀಯವಾಗಿ ಸ್ವೀಕರಿಸಿಕೊಳ್ಬೇಕೆಂಬ ಭಾವನೆ ಅವರಲ್ಲಿ ಜಾಗೃತವಾಗ್ತಾ ಇದೆ. ಅಂತಾದರೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥ ಮಾತು ಸತ್ಯ ಆಗ್ತಾ ಇದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ. ಯಾವಾಗ ಈ ಪ್ರಪಂಚದಲ್ಲಿ ಧರ್ಮ ಗ್ಲಾನಿ ಆಗ್ತದೋ ಆ ಸಂದರ್ಭದಲ್ಲಿ ಯಾವುದಾದ್ರೂ ಆತ್ಮದಲ್ಲಿ ಸೇರಿಕೊಂಡು ನಾನು ಧರ್ಮ ಸಾಮ್ರಾಜ್ಯದ ಸ್ಥಾಪನೆಗೋಸ್ಕರವಾಗಿರುವಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತೇನೆ ಅಂತ. ಆದ್ದರಿಂದ ಕಸಾಯಿ ಖಾನೆಯಲ್ಲಿ ತಂದಿರುವಂಥ ರಾತ್ರಿ ಹೊತ್ತಿನಲ್ಲಿ ಹಟ್ಟಿಯಿಂದ ಕದ್ದು ತಂದಂಥ ಗೋವುಗಳನ್ನು ಕೊಂದು ಅಭ್ಯಾಸ ಇರುವಂಥ ಬಂಧುಗಳಲ್ಲಿ ನಾನು ವಿನಂತವನ್ನು ಮಾಡ್ತಾ ಇದ್ದೇನೆ. ನೀವು ರಾತ್ರಿ ಹೊತ್ತಿನಲ್ಲಿ ಹಟ್ಟಿಯಿಂದ ಕದಿಬೇಕಷ್ಟೇ ಹೊರತು ಗಂಡು ಮಕ್ಕಳ ರೀತಿಯಲ್ಲಿ ಹಗಲು ಹೊತ್ತಿನಲ್ಲಿ ಇಲ್ಲಿರತಕ್ಕಂಥ ಒಂದು ಹಟ್ಟಿಯೊಳಗೆ ನುಗ್ಗಲಿಕ್ಕಿರುವಂಥ ತಾಕತ್ತು ನಿಮಗಿಲ್ಲ. ರಾತ್ರಿ ಹೊತ್ತಿನಲ್ಲಿ ನೀವು ಕಸಾಯಿ ಖಾನೆಯಲ್ಲಿ ಗೋವುಗಳನ್ನು ಕಡಿಬೇಕೇ ವಿನಃ ಹಗಲು ಹೊತ್ತಿನಲ್ಲಿ ನಿಮಗೆ ಅದನ್ನು ಮುಟ್ಲಿಕ್ಕಿರುವಂಥ ತಾಕತ್ತಿಲ್ಲ. ಅಂತಹ ನೀವು ನಮ್ಮ ಸಮಾಜದ ಧರ್ಮದ ಉಳಿವಿಗೋಸ್ಕರವಾಗಿ ತಮ್ಮನ್ನು ಸಮರ್ಪಿಸಿಕೊಂಡಿರುವಂಥ ಕಲ್ಲಡ್ಕ ಪ್ರಭಾಕರ ಭಟ್ರನ್ನಾಗಲಿ ಬಾಕಿ ಇರುವಂಥ ನಾಯಕರನ್ನಾಗಲಿ ಕಡಿದು ಕೊಂದೇವು ಎಂಬ ಚಿಂತನೆಯನ್ನು ಮಾಡಿದರೆ ಕಲ್ಲಡ್ಕ ಪ್ರಭಾಕರ ಭಟ್ರು ಇವತ್ತಲ್ಲ ಆವತ್ತೇ ಜೀವವನ್ನು ಕೊಡಲಿಕ್ಕೆ ತಯಾರಾಗಿಯೇ ಸಿಂಹದಂತೆ ಗರ್ಜಿಸ್ತಾ ಇದ್ದಾರೆ. ಶರಣ್ ಪಂಪೇಲ್ರವರು ಕೂಡ ಬರುವಾಗ ರಾತ್ರಿ ಮನೆಗೆ ವಾಪಸ್ ಬರ್ತೇನೆ ಅಂತ ಹೇಳಿ ಈ ಸಂಘಟನೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿಲ್ಲ. ಹಿಂದೂ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವಂಥ ಪ್ರತಿಯೊಬ್ಬ ಕಾರ್ಯಕರ್ತನಾಗಲಿ ಆ ಸಮಾಜಕ್ಕೆ ನೇತೃತ್ವವನ್ನು ನೀಡಿರುವವರಾಗಲಿ ಯಾವ ಹೊತ್ತಿನಲ್ಲಿಯೂ ಕೂಡ ಜೀವಾರ್ಪಣೆ ಮಾಡಲಿಕ್ಕೋಸ್ಕರವಾಗಿ ಸನ್ನದ್ಧರಾಗಿಯೇ ಈ ಸಮಾಜಮುಖಿಯಾಗಿರುವಂಥ ಹೋರಾಟದಲ್ಲಿ ತೊಡಗಿಸಿಕೊಂಡಿರುವ ಕಾರಣ ನಮಗೆ ಸಾಯುವುದಕ್ಕೆ ಚಿಂತೆ ಏನಿಲ್ಲ. ಆದರೆ ನೀವು ಒಬ್ಬ ಕಲ್ಲಡ್ಕ ಪ್ರಭಾಕರ ಭಟ್ರನ್ನ ಕೊಂದರೆ ನಿಮ್ಮನ್ನು ನಿರ್ನಾಮ ಮಾಡಲಿಕ್ಕೆ ಇಲ್ಲಿ 100 ಕಲ್ಲಡ್ಕ ಪ್ರಭಾಕರ ಭಟ್ರು ಹುಟ್ಟಿಕೊಳ್ತಾರೆ. ಒಬ್ಬ ಶರಣ ಪಂಪೆಲ್ಲನ್ನು ಕೊಂದರೆ ಇಲ್ಲಿ ಸಾವಿರ ಶರಣ ಪಂಪೆಲ್ಲರು ಹುಟ್ಟಿಕೊಳ್ತಾರೆ. ಇದು ಕೇವಲ ಮಾತಿಗೋಸ್ಕರವಾಗಿ ಹೇಳ್ತಾ ಇಲ್ಲ. 1991ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರೋಗ ಬಂದಿದ್ರೆ ಕೇರಳದಲ್ಲಿ ಯಾವತ್ತೋ ಈ ರೋಗ ಬಂದಿದೆ. ಆ ಸಂದರ್ಭದಲ್ಲಿ ಕೇಸರಿ ಶಾಲು ಹಾಕಲಿಕ್ಕೆ ಹೆದರ್ತಾ ಇದ್ದಂಥ
ದೇವಸ್ಥಾನದಿಂದ ಪ್ರಸಾದ ಹಾಕಿ ಬೀದಿಯಲ್ಲಿ ನಡಿಲಿಕ್ಕೆ ಹೆದರ್ತಾ ಇದ್ದಂತ, ತಾನು ಹಿಂದೂ ಅಂತ ಹೇಳಿಕೊಳ್ಳಿಕ್ಕೆ ಹೆದರ್ತಾ ಇದ್ದಂತ, ಗಲಭೆ ಆಗುವಂತ ಸಂದರ್ಭದಲ್ಲಿ ತಲೆಯನ್ನು ಬೋಳುಮಂಡೆ ಮಾಡಿ ಬಿಳಿಯ ಬಟ್ಟೆ ಬಿಳಿಯ ಶರ್ಟ್ ಆಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹಿಂದೂಗಳಿಗೆ 1991ರಲ್ಲಿ ಕೇರಳದಲ್ಲಿ, ಅದರಲ್ಲಿಯೂ ಕೂಡ ಕಾಸರಗೋಡು ಜಿಲ್ಲೆಯಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ಹಿಂದುವಾಗಿ ಹುಟ್ಟಿದ ನಂತರ ಹಿಂದೂ ನಾನು ಧಾರ್ಮಿಕ ರಂಗದಲ್ಲಿ ಇಳಿದವ ಮಾಡಿದಂಥ ಚಿಂತನೆ ಏನೆಂದರೆ, ಹಿಂದೂ ಧರ್ಮ ಎಂದರೆ ಏನು? ಅತ್ಯಂತ ಸಾತ್ವಿಕವಾಗಿರುವಂಥ ಧರ್ಮವಾಗಿದ್ದರೆ ಅದರ ಒಳಗಿರುವಂಥದ್ದು ಕ್ಷಾತ್ರ ತೇಜಸ್ಸು. ನಾವು ದೇವರಲ್ಲಿ ಕೈ ಮುಗಿತೇವೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ದೇವರಲ್ಲಿ ಭಜನೆ ಮಾಡ್ತೇವೆ. ಅದರ ಅರ್ಥ ನಾವು ಯಾವತ್ತೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡಲಿಕ್ಕೂ ಭಜನೆ ಮಾಡಲಿಕ್ಕೂ ಮಾತ್ರ ಇರುವವರು ಅಂತ ಚಿಂತನೆ ಅಲ್ಲ. ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ, ಎದುರು ಬರುವಂಥ ದುಷ್ಟನೆದುರು ಎದೆಯೊಡ್ಡಿ ನಿಲ್ಲುತ್ತೇವೆ, ಅಗತ್ಯ ಬಿದ್ದಲ್ಲಿ ಕೈಯಲ್ಲಿ ಶಸ್ತ್ರವನ್ನು ಎತ್ತಿಕೊಳ್ಳುತ್ತೇವೆ. ಇವತ್ತು ನಮ್ಮ ಎದುರಿರುವಂಥ ಈ ದುಷ್ಟ ಶಕ್ತಿಗಳನ್ನು ನಿರ್ನಾಮ ಮಾಡಲಿಕ್ಕೆ ಹಿಂದೂ ಸಮಾಜಕ್ಕೆ ಇನ್ನೂ ಕೂಡ ಶಸ್ತ್ರದ ಅವಶ್ಯಕತೆ ಬರಲಿಲ್ಲ. 500 ಜನ ಅನ್ಯಮತೀಯರು ಹಿಂದೂ ಕಾರ್ಯಕರ್ತರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಅವರ ಎದುರು ನಿಲ್ಲುವುದು ಕೇವಲ 40 ಜನ ಕಾರ್ಯಕರ್ತರು ಮಾತ್ರ. ಕೈಯಲ್ಲಿ ಆಯುಧ ಇಲ್ಲದೆ ಕೈಯನ್ನೇ ಆಯುಧವಾಗಿ ತೆಗೆದುಕೊಂಡು 500 ಜನವನ್ನು ಹೊಡೆದೋಡಿಸಿದಂಥ ಚರಿತ್ರೆ ನಮ್ಮಲ್ಲಿ ಇರುವ ಕಾರಣ ನಮಗೆ ಆತ್ಮವಿಶ್ವಾಸ ಇದೆ. ನಮ್ಮಲ್ಲಿ ಇರತಕ್ಕಂಥ ಆತ್ಮವಿಶ್ವಾಸದ ಬಲದಿಂದ ಯಾವುದೇ ದುಷ್ಟ ಶಕ್ತಿಗಳನ್ನು ಎದುರಿಸಲಿಕ್ಕಿರುವಂಥ ತಾಕತ್ತು ನಮಗಿದೆ ಎಂಬ ಆ ಪೂರ್ಣವಾಗಿರುವಂಥ ವಿಶ್ವಾಸ ಇದೆ. ಆದ್ದರಿಂದ ಒಬ್ಬನ ಕೊಂದು ಏನಾಗುವುದಿಲ್ಲ. ಆವತ್ತು ಆ ಸಂದರ್ಭದಲ್ಲಿ ನಾವು ಬೀದಿಗಿಳಿದು ಇಡೀ ಸಮಾಜಕ್ಕೆ ಧೈರ್ಯ ತುಂಬಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ರಾಮನಾಮವನ್ನು ಜಪಿಸೋಣ, ನಮ್ಮದಾಗಿರುವಂಥ ಆಚಾರ ಪರಂಪರೆಯನ್ನು ಉಳಿಸಿಕೊಳ್ಳೋಣ, ಧೈರ್ಯದಿಂದ ಕೇಸರಿ ಶಾಲ ಹಾಕಿ ನಡೆಯೋಣ, ಧೈರ್ಯದಿಂದ ಹಣೆಗೆ ತಿಲಕವನ್ನು ಇರಿಸಿ ನಡೆಯಕೊಳ್ಳೋಣ, ನಮ್ಮನ್ನು ಮುಟ್ಟೋನು ಯಾರು ಅಂತ ನೋಡುವ ಅಂತ ಹೇಳುವ ಆ ತಾತ್ವಿಕವಾಗಿರುವಂಥ ಧೈರ್ಯವನ್ನು ತುಂಬಿ ಇವತ್ತು ನನಗೆ 52 ವಯಸ್ಸಾಗಿದೆ. ಒಂದು ವೇಳೆ ನಾಳೆ ನನ್ನ ತಲೆ ಹೋದರೂ ಕೂಡ ನನ್ನ ಕುಟುಂಬ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ನನ್ನ ಹೆಂಡತಿಯನ್ನು ಸಾಕಲಿಕ್ಕೆ ನನ್ನ ಮಕ್ಕಳು ದೊಡ್ಡದಾಗಿದ್ದಾರೆ, ಆ ಮಕ್ಕಳು ನೋಡಿಕೊಳ್ತಾರೆ. ನಾನು ಹೇಳ್ತಾ ಇದ್ದೇನೆ, ಆ ಸಂದರ್ಭದಲ್ಲಿ ಶಕ್ತಿಹೀನವಾಗಿದ್ದಂಥ ಹಿಂದೂ ಸಮಾಜಕ್ಕೆ ನೇತೃತ್ವವನ್ನು ನೀಡಿ ಇಷ್ಟರವರೆಗೆ ಬಂದಿರುವಂಥ ಹೋರಾಟದಲ್ಲಿ 4 ಸಲ ನಮ್ಮನ್ನು ಆಕ್ರಮಿಸಲಿಕ್ಕೆ ಪ್ರಯತ್ನ ನಡೆದರು. ಕೊಲ್ಲುವುದು ಬಿಡಿ, ರವೀಶ ತಂತ್ರಿಯ ರೋಮವನ್ನು ಕೂಡ ಮುಟ್ಲಿಕ್ಕೆ ಈ ಪಾತಕಿಗಳಿಗೆ ಸಾಧ್ಯವಾಗಲ್ಲ ಅಂತ ಆದರೆ ಅದೇ ಮಾತನ್ನು ಇಲ್ಲಿಂದ ಹೇಳ್ತಾ ಇದ್ದೇನೆ. ಧರ್ಮ ರಕ್ಷಣೆಗೋಸ್ಕರವಾಗಿ ತೊಡಗಿಸಿಕೊಂಡಿರುವಂಥ ಕಲ್ಲಡ್ಕ ಪ್ರಭಾಕರ ಭಟ್ರಾಗಲಿ, ಶರಣ ಪಂಪುವಲ್ಲಾಗಲಿ, ಜಗದೀಶ್ ಸೇನವರಾಗಲಿ ಅವರನ್ನು ಕೊಲ್ಲುವ ಕನಸನ್ನು ನೀವು ಕಾಣಬೇಡಿ. ಬದಲಾಗಿ ನಿಮಗೆ ತಾಕತ್ತಿದ್ರೆ ಅವರ ಒಂದು ರೋಮವನ್ನು ಕಿತ್ತು ತೆಗೆಯಲಿಕ್ಕೆ ಪ್ರಯತ್ನಿಸಿ. ಆ ಸಂದರ್ಭದಲ್ಲಿ ನಾವು ತೋರಿಸ್ತೇವೆ ಹಿಂದೂಗಳೆಂದರೆ ಯಾರು ಅಂತ ತೋರಿಸ್ತೇವೆ. ನಾವು ಶಾಂತಿಗೂ ಸಹಿ, ಅದೇ ರೀತಿ ಸಮರಕ್ಕೂ ಸಿದ್ಧ ಅಂತ ಹೇಳುವ ಚಿಂತನೆ ಇರುವವರು. ಭಾವನೆಗಳನ್ನು ಕೆಣಕಿ, ಭಾವನೆಗಳನ್ನು ಅದುಮಿ, ಭಾವನೆಗಳನ್ನು ನಿರ್ನಾಮ ಮಾಡಲಿಕ್ಕೋಸ್ಕರವಾಗಿ ಪ್ರಯತ್ನಿಸಿ ತನ್ಮೂಲಕ ತನ್ನ ಕನಸಿನ ಸಾಮ್ರಾಜ್ಯ ಕಟ್ಟುವಂಥ ಪುಂಡಾಟಿಕೆಯಲ್ಲಿ ಮುಂದುವರೆದರೆ ಜಾಗ್ರತೆ. ಭವಿಷ್ಯತ್ನಲ್ಲಿ ಇಲ್ಲಿರುವಂಥ ಶಾಂತಿ ಸೌಹಾರ್ದತೆಯನ್ನು ಕದಡಿಸಿದ್ದು, ಅದನ್ನು ಕೆಡಿಸಲಿಕ್ಕೆ ಪೂರಕವಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದು ಹಿಂದೂ ಸಮಾಜ ಅಂತ ಅಪವಾದವನ್ನು ಹೇಳಬೇಡಿ. ಬದಲಾಗಿ ಭಾರತವನ್ನು ಒಪ್ಪಿಕೊಳ್ಳಿ, ಭಾರತೀಯ ಸಂಸ್ಕಾರವನ್ನು ಒಪ್ಪಿಕೊಳ್ಳಿ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಜೀವನವನ್ನು ಮಾಡುವುದಿದ್ದರೆ ಶಬರಿಮಲೆಯಲ್ಲಿ ಒಂದು ಆಚಾರ ಇದೆ. ಯಾರಿಗೆ ಬೇಕಾದರೂ ಕೂಡ ಶಬರಿಮಲೆ ಕ್ಷೇತ್ರ ದರ್ಶನವನ್ನು ಮಾಡಬಹುದು, ಯಾರು ಬೇಕಾದರೂ ಕೂಡ ಶಬರಿಮಲೆಯ 18 ಪಡಿಗಳನ್ನು ಏರಬಹುದು. ಆದರೆ ಒಂದೇ ಒಂದು ನಿಬಂಧನೆ ಏನೆಂದರೆ ತಲೆಯಲ್ಲಿ ಇರುಮುಡಿ ಕಟ್ಟ ಇರಬೇಕು. ಆ ಇರುಮುಡಿ ಕಟ್ಟ ಇರುವವರಿಗೆ ಮಾತ್ರ ಆ 18 ಪಡಿಯನ್ನು ಏರಲಿಕ್ಕೆ ಸಾಧ್ಯ ಇದೆ. ಅದೇ ಆದರ್ಶವನ್ನು ಇಲ್ಲಿ ನಾನು ಪ್ರತಿಧ್ವನಿಸ್ತಾ ಇದ್ದೇನೆ. ಭಾರತದಲ್ಲಿ ಯಾರು ಬೇಕಾದರೂ ಕೂಡ ಜೀವಿಸಬಹುದು, ನಾವೆಲ್ಲರನ್ನು ಕೂಡ ನಮ್ಮ ಅಣ್ಣ ತಮ್ಮಂದಿರು ಅಂತ ಸ್ವೀಕರಿಸಿಕೊಳ್ತೇವೆ. ಆದರೆ ಭಾರತದಲ್ಲಿ ಜೀವಿಸುವ ಪ್ರತಿಯೊಬ್ಬನು ಕೂಡ ಭಾರತ ಮಾತಾ ಕಿ ಜೈ ಅಂತ ಘೋಷಣೆಯನ್ನ ಮಾಡಲೇಬೇಕು, ಒಂದೇ ಮಾತರವನ್ನ ಹಾಡಲೇಬೇಕು. ನಮ್ಮ ಧರ್ಮ ನಡೆದು ಬಂದಿರುವಂತ ದಾರಿ ಯಾವುದಿದೆಯೋ ಅದನ್ನು ಒಪ್ಪಿಕೊಳ್ಳಲೇಬೇಕು, ಅದನ್ನು ಅಪ್ಪಿಕೊಳ್ಳಲೇಬೇಕು. ಆ ರೀತಿಯ ಆ ವಾತಾವರಣ ನಿರ್ಮಾಣ ಆಗುವಲ್ಲಿವರೆಗೆ ಎಷ್ಟು ಬಲಿದಾನಗಳಾದರೂ ಸರಿ, ಆ ಬಲಿದಾನಗಳನ್ನು ಸಹಿಸಿಕೊಂಡು ತನ್ಮೂಲಕವಾಗಿ ಧರ್ಮ ರಕ್ಷಣೆಯನ್ನು ಮಾಡುತ್ತೇವೆ. ಕೇರಳದಲ್ಲಿರುವಂಥ ಕಣ್ಣೂರು ಜಿಲ್ಲೆಯಲ್ಲಿ ಧರ್ಮಕ್ಕೋಸ್ಕರವಾಗಿ ಇವತ್ತು 100 ಕಾರ್ಯಕರ್ತರು ಬಲಿದಾನಿಗಳಾಗಿದ್ದಾರೆ. ಒಂದೊಂದು ಮನೆಯಲ್ಲಿಯೂ ಕೂಡ ಒಂದೊಂದು ಗೋರಿ ಇದೆ. ಅಷ್ಟಾಗಿಯೂ ಕೂಡ ಇವತ್ತು ಇಡೀ ಕೇರಳ ರಾಜ್ಯದಲ್ಲಿ ಶರಣ ಮಂತ್ರ ಘೋಷಣೆ ಅತಿ ಹೆಚ್ಚು ಗರ್ಜನೆಯಿಂದ ಶಬ್ದಿಸಿದ್ದು ಎಲ್ಲಿದೆ ಅಂದರೆ ಕಣ್ಣೂರು ಜಿಲ್ಲೆಯಲ್ಲಿ. ಆ ರೀತಿಯ ತಾತ್ವಿಕ ಚರಿತ್ರೆ ಪರಂಪರೆಯುಳ್ಳಂಥ ನಾವು ಈ ದೇಶವನ್ನು ಕಟ್ಟಿಯೇ ಕಟ್ಟುತ್ತೇವೆ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿಯೇ
ಮಾಡ್ತೇವೆ. ಧರ್ಮ ಸಂಸ್ಕಾರವನ್ನು ಉಳಿಸಲಿಕ್ಕೆ ಪೂರಕವಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಿಯೇ ಮಾಡ್ತೇವೆ. ನಮ್ಮ ಸನಾತನ ಧರ್ಮ ಪರಂಪರೆಯಲ್ಲಿ ಇರುವಂಥ ಆಚಾರ ಅನುಷ್ಠಾನ ಪರಂಪರೆಗಳು ಅದನ್ನು ಯಾವತ್ತೂ ಕೂಡ ಜೀವಂತವಾಗಿ ಉಳಿಸಿಕೊಳ್ಳಲಿಕ್ಕೆ ಪೂರಕವಾಗಿರುವಂಥ ಎಲ್ಲ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತೇವೆ. ಯಾಕೆಂದರೆ ಇಡೀ ಹಿಂದೂ ಸಮಾಜ ಅದಕ್ಕೋಸ್ಕರವಾಗಿ ನಮ್ಮ ಜೊತೆಯಲ್ಲಿ ನಿಲ್ತದೆ ಎಂಬ ಆತ್ಮವಿಶ್ವಾಸ ನಮ್ಮಲ್ಲಿ ಜಾಗೃತವಾಗಿದೆ. ಆ ಚಿಂತನೆಯೊಂದಿಗೆ ನಾವೆಲ್ಲರೂ ಕೂಡ ಛತ್ರಪತಿ ಶಿವಾಜಿಗಳಾಗೋಣ, ನಾವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರಾಗೋಣ. ಆ ಮೂಲಕವಾಗಿ ಆ ಸುದೃಢವಾಗಿರುವಂಥ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಯಾವ ರೀತಿ ಆ ಉರಿತಾ ಇರುವಂಥ ಅಗ್ನಿಗೆ ಇಂಧನವನ್ನು ಹಾಕುವಂಥ ಸಂದರ್ಭದಲ್ಲಿ ಆ ಇಂಧನ ಎಣಿಸಿಕೊಳ್ತದಂತೆ ನನ್ನ ಜೀವನ ಪಾವನವಾಯಿತು, ನಾನು ಈ ಪವಿತ್ರವಾಗಿರುವಂಥ ಅಗ್ನಿಯಲ್ಲಿ ದಹಿಸ್ತೇನಲ್ಲ ಅಂತ ಎಣಿಸಿಕೊಳ್ತದಂತೆ, ಅದೇ ರೀತಿ ನಮ್ಮನ್ನು ನಾಳೆ ಯಾರು ಕೊಲ್ತಾರೆ ಎಂಬ ಚಿಂತನೆ ಬೇಡ. ಈ ಪವಿತ್ರವಾಗಿರುವಂಥ ಧರ್ಮ ರಕ್ಷಣೆಗೋಸ್ಕರವಾಗಿರುವಂಥ ಸೇವೆಯನ್ನು ಮಾಡಲಿಕ್ಕೆ ಆ ಭಗವಂತ ನಮಗೆ ಅವಕಾಶವನ್ನು ಕೊಟ್ಟಿದ್ದಾನಲ್ಲ, ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ನಾವು ಭಾರತ ರಾಷ್ಟ್ರವನ್ನು ಕಟ್ಟೋಣ. ಅದಕ್ಕೆ ಆ ದೇವರ ಅನುಗ್ರಹಿಸಲಿ. ಜೊತೆಯಲ್ಲಿ ಅಂಥ ಒಂದು ಚಿಂತನೆಯ ಕೂಗು ಇಡೀ ಸಮಾಜದಲ್ಲಿ ಪಸರಿಸಲಿಕ್ಕೆ ಕಾರಣವಾಗಿ ಇಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರತಕ್ಕಂಥ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವೀರ ಕೇಸರಿ ಶಾಖೆ ಹಿಂದೂಪುರ ಅಸೇಗೋಳಿಯ ಆ ಕಾರ್ಯಕರ್ತರಿಗೆ ಯಾವತ್ತೂ ಕೂಡ ಭಗವಂತ ಶಕ್ತಿಯನ್ನು ನೀಡಲಿ. ಇವತ್ತು ಮಾತನಾಡಲಿಕ್ಕೆ ವೇದಿಕೆಗೆ ಕರೆದಿದ್ದರೆ ನಾಳೆ ಧರ್ಮ ರಕ್ಷಣೆಗೋಸ್ಕರವಾಗಿ ಇರುವಂಥ ಹೋರಾಟದಲ್ಲಿ ನಮ್ಮನ್ನು ಕೂಡ ಸ್ವಯಂ ಸೇವಕರಾಗಿ ಕರೆಯಿರಿ. ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ನಾವೆಲ್ಲರೂ ಸೇರಿ ದೇಶವನ್ನು ಕಟ್ಟೋಣ ಎಂಬ ಆ ಪ್ರಾರ್ಥನೆಯನ್ನು ಮಾಡ್ತಾ ವಿರಮಿಸ್ತೇನೆ. ಜೈ ಹಿಂದ್.